ನಾನು 2 ದಿವಸ ಇರಲಿಲ್ಲ, 2-3 ದಿವಸ ಇರಲಿಲ್ಲ, ಬ್ಯಾಂಗ್ಳೂರಲ್ಲಿದ್ದೆ. ನಿನ್ನೆ ಬಂದೆ. ನಿನ್ನೆ ಅರೆಸ್ಟ್ ಮಾಡಿದ್ದಾರೆ, ಗೊತ್ತಾಗಿದೆ. ನಿನ್ನೆ ಸಾಧಾರಣ 8-8:30 ಗಂಟೆಗೆ ಅರೆಸ್ಟ್ ಮಾಡಿದ್ದಾರೆ. ಏನಾಗಿದೆ ಈಗ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೇನೆ, ನಾನು ಕರಿತೇವೆ ಆಗ ಬನ್ನಿ ಅಂತ ಹೇಳಿದ್ದಾರೆ. ಮತ್ತೇನು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನನಗೆ. ನಾನು ಇಷ್ಟೇ ಹೇಳಿದ್ರು, ಶಿಕ್ಷೆ ಕೊಡಬೇಡಿ ಅವನಿಗೆ, ಅವನಿಗೆ ಮದುವೆ ಮಾಡಿಸಿ ಮಗಳ ಜೊತೆ ಅಷ್ಟೇ ನಾನು ಕೇಳಿದ್ರು. ನಾವು ಇದಕ್ಕಿಂತ ಮುಂಚೆನೇ ಇಷ್ಟೇ ಕೇಳಿದ್ದು, ಮದುವೆ ಮಾಡಿಸಿ ಅವರಿಗೆ. ಈಗ ಮಗು ಬೇರೆ ಬಂದಾಗಿದೆ ಅಲ್ವಾ, ಮದುವೆ ಮಾಡಿಸಿ. ಶಿಕ್ಷೆ ಕೊಡ್ಲಿಕ್ಕೋಸ್ಕರ ನಾನು ಇಷ್ಟು ಹೋರಾಡೋದಲ್ಲ, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೋಸ್ಕರನೇ ಹೋರಾಡ್ತದೆ. ಇಲ್ಲಿಂದ ಕರ್ಕೊಂಡು ಬಂದು ಕೋರ್ಟ್ಗೆ ಅವರ ವಾದ ಏನಿದೆ, ನಿಮ್ಮ ವಿಚಾರ ಕರೆಕ್ಟ್ ಮದುವೆ ಆಗಿದೆ. ನಾನು ಅದೇ ದೃಷ್ಟಿಕೋನ ಇಟ್ಕೊಂಡು ಮೊನ್ನೆ ನಿಮಗೆ ಹೇಳಿರುವಂಥದ್ದು. ಇಲ್ಲ, ಮೊನ್ನೆ ನೀವು ಕಂಪ್ಲೇಂಟ್ ಕೊಡುವಾಗ ಅಲ್ಲೇ ಬ್ಲಾಸ್ಟ್ ಆಗಿ ಮುಗಿಸ್ತೇವೆ. ನಾನು ಮುಚ್ಚಲಿಕ್ಕೆ ಬರ್ದದ್ರಿಂದ ನಿಮಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ. ನಾವು ಮುಚ್ಚಲಿಕೆಯಲ್ಲಿ ನಾವು ಬರೆದು ಮದುವೆ ಮಾಡ್ತೀವಿ ಅಂತ ಹೇಳಿ ಬರ್ಕೊಟ್ರಿಂದ ನಿಮಗೆ ಇವತ್ತೊಂದು ಸ್ಟ್ಯಾಂಡ್ ಇದೆ. ಇಲ್ಲಾಂದ್ರೆ ಅವತ್ತೇ ಇದಾಗ್ತಿತ್ತು. ಇವತ್ತು ಬೇರೆ ಬೇರೆ ರಾಜಕೀಯ ಪಕ್ಷದವರು, ಬೇರೆ ಬೇರೆ ಸಂಘಟನೆಯವರು ಅವರು ಹೇಳಿದ್ದಾರೆ, MLA ಅವರು ಹೇಳಿದ್ದಾರೆ, ಅವರೇ ಮದುವೆ ಮಾಡಿ ನಿಲ್ಲಿಸ್ಬೇಕು, ಕೊಡಬೇಕು ಅನ್ನೋ ವಿಚಾರಗಳೆಲ್ಲ ಬರ್ತಿತ್ತು 2-3 ದಿವಸದಿಂದ. ನೋಡಿ, ಮದುವೆ ಆಗುವುದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿತ್ತು, 2 ಕಡೆಯವರು ಒಪ್ಪಿಕೊಂಡು ಅವರನ್ನು ನಾನು ಎತ್ಕೊಂಡು ಬಂದು ನಿಲ್ಲಿಸಿ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದು ಎಷ್ಟು ದಿವಸ ಒಪ್ಪಿಕೊಂಡು ಮದುವೆ ಆಗಬೇಕಾಗ್ತದೆ. ಸೊ ಅವ್ರು ಮಾಡಿದ ತಪ್ಪು. ನಿಮ್ಮ ಪರವಾಗಿ ನಾವು ಯಾವತ್ತೂ ಇದ್ದೇವೆ. ನಾವು ಹಿಂದಿನ ಕೂಡ ಇದರಲ್ಲಿದ್ದದ್ದು. ನಾವು ಮೊನ್ನೆ ಹೇಳಿರುವ ಉದ್ದೇಶವೂ ಅಷ್ಟೇ, 2 ಕುಟುಂಬಗಳು ಬೇರೆ ಆಗುವುದು ಬೇಡ ಅಂತ ಹೊರತು ಇಲ್ಲದಿದ್ದರೆ ಬೇರೆ ಉದ್ದೇಶ. ಅವನೇನು ನಮ್ಮ ಚುನಾವಣೆ ಸಮಯದಲ್ಲಿ ನಮ್ಮ ಜೊತೆ ಇರಲಿಲ್ಲ, ನಮ್ಮ ಪಕ್ಷದವರು ಅಲ್ಲ, ಅವರು ಬೇರೆ ಪಕ್ಷದವರಿಗೆ ಗುರುತಿಸಿಕೊಂಡವರು. ಹಾಗೆ 1-2 ಕುಟುಂಬಗಳು ಒಳ್ಳೆಯದಾದರೆ ಆಗಲಿ ಅನ್ನೋ ದೃಷ್ಟಿಕೋನ. ಆದರೂ ನಿಮಗೆ ಅದರಿಂದ ಪ್ರಯೋಜನ ಆಗಬೇಕು. ಅಲ್ಲಿ ನಾವು ಕಾನೂನಾತ್ಮಕವಾಗಿ ಎಲ್ಲಿಯೂ ಕೂಡ ಅವರಿಗೆ ಸರಿ ಮಾಡಬೇಕು, ನಿಮಗೆ ಮಾಡಬೇಕಂತ ಈಗಲೂ ನಮ್ಮ ಸ್ಟ್ಯಾಂಡ್ ಅದೇ. ನಮ್ಮ ಸ್ಟ್ಯಾಂಡ್ ಆಗಿ ಮದುವೆ ಆಗಬೇಕು. ಅವ್ರಿಗೆ ಗೊತ್ತಿರ್ಲಿಲ್ವಾ? ನಾವು 1.5 ತಿಂಗಳು ನಾವು ಯಾರಿಗೂ ಹೇಳೋದು ವೇಟ್ ಮಾಡಿದ್ದೇವೆ. ಅವರು ಮಾಡಿದ್ದು 21 ವರ್ಷ ಆಗಬೇಕು ಅಂತ ಹೇಳಿದ್ದಾರೆ. ಅವರು ಬರ್ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಯಾವಾಗಲೂ ಕಾನೂನು ಮುಖಾಂತರ ನನಗೆ ಹೋಗ್ಬೋದು. ಅವರು ನಮಗೆ ಇಷ್ಟು ಭರವಸೆ ಕೊಟ್ಟ ಕಾರಣ ನಾನು ಅಷ್ಟುವರೆಗೆ ಕೂತದೆ, ಅವ್ರು ಮಾಡಿ ಕೊಡ್ತಾರೆ ಮದುವೆ. ಆಗ ಕಾನೂನು ಮುಖಾಂತರ ಹೋಗೋದಕ್ಕೂ ಈಗ ತುಂಬಾ ವ್ಯತ್ಯಾಸ. ಪ್ರಾಯ ಆಗಿಲ್ಲ, ಆಗ 21 ವರ್ಷ ಆಗಲಿಲ್ಲ, ಆಗ ಮಗು ಡೆಲಿವರಿ ಆಗಲಿಲ್ಲ. ಈಗ ಹೋಗೋದಕ್ಕೂ ಆಗ ಅವ್ರಿಗೆ ನಾವು ಸೀದಾ ಅಲ್ಲಿ ನಾವು ಅರ್ಧಾಕಿ ಅಂತ ನಾವು ಯಾವತ್ತು ಕೇಳಲಿಲ್ಲ. ವಿಚಾರಕ್ಕೆ ಬಂದು ಅವರನ್ನು ತಗೊಂಡು ಕಾನೂನಾತ್ಮಕವಾಗಿ ಒಪ್ಪಿಕೊಳ್ಳಲಿಕ್ಕೆ ಮಾಡಿ ನಾವು ನಿಮ್ಮ ಪರವಾಗಿ ಯಾವತ್ತೂ ಇದ್ದೇವೆ. ಅಷ್ಟೇ ಹೇಳಲಿಕ್ಕೆ ಬಂದದ್ದು. ನಾವು ಅದನ್ನು ಹೈಲೈಟ್ ಮಾಡೋದು ನಮಗೆ ಮಾಧ್ಯಮದವರು, ನಾನು ಮೊನ್ನೆಯಿಂದ ಬಂದದ್ದು ಆಗಿ ನಾವು ಹೈಲೈಟ್ ಮಾಡಬೇಕಂತಲ್ಲ. ನಾನೊಂದು ರೆಪ್ರೆಸೆಂಟೇಟಿವ್ ಆಗಿ, ಈಗ ಶಾಸಕನಾಗಿ ಹೇಳಿಲ್ಲ, ನನ್ನ ಬಗ್ಗೆ ನೀವು ಎಲ್ಲಿಯೂ ವಿರುದ್ಧವಾಗಿ ಹೇಳಿಲ್ಲ, ಅದರಾಗಿ ಯಾವುದೂ ಹೇಳಿಲ್ಲ. ಅದಕ್ಕೆ ಜನಗಳೇನು ಮಾಡ್ತಾರೆ ಬಂದು ಅದನ್ನು ಅವರಿಗೊಂದು ಅಸ್ಸಾಗಿದೆ. ಈಗ ಪೊಲಿಟಿಕಲ್ ಪಾರ್ಟಿಗೆ, ಕೆಲವು ಸಂಘಟನೆಗಳಿಗೆ ಒಂದು ಅಸ್ಸಾಗಿದೆ. ನನಗೆ ಗೊತ್ತಿದೆ, ನಾನು ಎಷ್ಟೋ ವರ್ಷದಿಂದ ಇಂಥ ವಿಚಾರಗಳನ್ನು ನೋಡಿಕೊಂಡು ಬಂದವರು. 15 ದಿವಸ 20 ದಿವಸ ಇವರೆಲ್ಲ ಇರ್ತಾರೆ, ಅವರ ಅಡ್ವರ್ಟೈಸ್ಮೆಂಟ್ ತಗೊಂಡು. ಮತ್ತೆ ಯಾರೂ ಕಷ್ಟಕ್ಕೆ ಬರೋದಿಲ್ಲ. ನಾನು ಖರ್ಚು ಕೊಡ್ತೇನೆ ಅಂತ ಒಬ್ಳು ಹೇಳುದು, ಇನ್ನೊಬ್ಬರು ಇನ್ನೊಂದು ಕೊಡ್ತೀನಿ ಅಂತ ಹೇಳುದು. ನಾವು ನಿಮ್ಮ ಜೊತೆ ಇದೆ ಸುಪ್ರೀಂ ಕೋರ್ಟಿಗೆ. ಕುಟುಂಬ ಒಳ್ಳೇದಾಗಬೇಕಲ್ಲ. ನಮಗೆ ಸುಪ್ರೀಂ ಕೋರ್ಟ್ ವಾದ ನನ್ನ ಪ್ರಕಾರ ಮುಖ್ಯ ಅಲ್ಲ, ನಮಗೆ ಕುಟುಂಬ ಒಳ್ಳೇದಾಗಬೇಕಲ್ಲ, ಅದನ್ನು ನೋಡ್ಬೇಕು. ಇವರು ಅಡ್ವರ್ಟೈಸ್ಮೆಂಟ್ ತಗೊಳ್ಳೋರು ತುಂಬ ಜನ ಇರ್ತಾರೆ. ನಾವು ಮಾರಲ್ ಆಗಿ ನಿಮ್ಮ ಜೊತೆ ಇದ್ದೇವೆ, ನಮ್ಮಿಂದ ಯಾವ ಸಪೋರ್ಟ್ಗಳನ್ನು ನೀವು ಕೇಳ್ಬೋದು. ನೀವು ಒಳ್ಳೇದಾದರೆ ಬೆಸ್ಟ್. ನಾನು ಅವರಿಗೂ ಇನ್ನು ನನ್ನ ಹತ್ರ ನಾನು ಸಜೆಷನ್ ಮಾಡೋದು ಹುಡುಗನ ಕಡೆಯವರಿಗೂ ಆಗಿದೆ. ಈಗ ನೋಡಿ, ಯಾರಿಗೆ ಯಾರು ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಇವಳು ಹೆಣ್ಣೆ ಕಲ್ತಿದ್ದಾರೆ, ಎಲ್ಲ ಇದ್ದಾರೆ, ಆಗಿದೆ. ಇನ್ನಾದರೂ ಅವರು ವಾದ ಮಾಡೋದನ್ನು ಬಿಟ್ಟು ಒಟ್ಟಿಗೆ ಬಾಳುವುದನ್ನು ಮಾಡಿದರೆ ಭಾರಿ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಾನು ಅವರಿಗೂ ಅದನ್ನು ನಾನು ಹೇಳುವಂಥ ಕೆಲಸವನ್ನು ಮಾಡ್ತೇನೆ. ನಿಮಗೂ ಅದನ್ನು ನೀವಿಗೂ ಅದನ್ನು ನಿಮ್ಮ ಇರುವುದೇ ಅದೇ, ನಿಮ್ಮ ಎಜೆಂಡಾ ಇರುವುದೇ ಅದೇ. ಅವ್ರ ಜೊತೆಯಲ್ಲಿ ಬಾಳಬೇಕು, ಅವರು ಒಳ್ಳೆಯದಲ್ಲಿ ಬಾಳ್ಬೇಕಂತ ಅದನ್ನು ಮಾಡುವಂಥ ಪ್ರಯತ್ನ ನನ್ನಿಂದ ಏನಾಗ್ತದೆ. ಮತ್ತು ಒಬ್ಬರು ಆಗುವುದಿಲ್ಲ ಅನ್ನುವಾಗ ನಾವು ಹಿಡಿದು ಅದನ್ನು ಮಾಡಲಿಕ್ಕೆ ನಮ್ಮಿಂದ ಯಾರಿಂದ ಸಾಧ್ಯ ಇಲ್ಲ. ಅದು ಮಾಡಿದ್ರು ಅದು ಜೊತೆಯಲ್ಲಿ ಹೋಗುವಂಥದ್ದಲ್ಲ. ಅದರಿಂದ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ, ಅವರಿಗೂ ಗೈಡ್ ಮಾಡುತ್ತೇವೆ. ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ನಾನು ನಿನ್ನೆ SP ಅವ್ರ ಹತ್ರ ಬೆಳಿಗ್ಗೆ ಮಾತಾಡಿ ಸಾಯಂಕಾಲ 8 ಗಂಟೆವರೆಗೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸಗಳಾಗಿದೆ. ಪೂರ್ತಿ ಅದ್ರು ಟ್ರ್ಯಾಕ್ ಮಾಡಲಿಕ್ಕೆ ಸ್ವಲ್ಪ ಸಮಯ ತಗೊಂಡು ಅದನ್ನು ಮಾಡಿದ್ದಾರೆ. ಮತ್ತು
ಮತ್ತೆ ನೀವು ಯಾವ ರೀತಿ ಮಾತುಕತೆ ಬರುತ್ತೆ ನೀವು ಮಾತಾಡಿಕೊಂಡು ಅದನ್ನು ಬಗೆಹರಿಸಿದ್ರೆ ಒಳ್ಳೆಯ ವಿಚಾರ. ಇಬ್ಬರು ಬಾಳಿ ಜೊತೆಯಲ್ಲಿ ಬಾಳಿ ಅಂತ ನಮ್ಮ ಸಂದೇಶ. ಯಾವ ನಿಮ್ಮ ಜೊತೆಯಲ್ಲಿದ್ದೀವಿ ಯಾವತ್ತೂ ನಮ್ಮ ಸಹಕಾರ ಬೇಕಿದೆ ಕೇಳಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.